ವರ್ಕಾಡಿ ಮಜಿಪಳ್ಳ ನಾಗರಿಕ ಕ್ರಿಯಾ ವೇದಿಕೆ ರಿಜಿಸ್ಟರ್ಡ್ ಬಕ ಕಾರವಾರ ಕಲ್ಲೂರು ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ಡ್ ದಶಮಾನೋತ್ಸವದ ಅಂಗವಾದ ಸಾಧನೆ ಬೂಕು ಬಿಡುಗಡೆ ಸ್ನೇಹ ಸಮ್ಮೇಳನ ಮಾಜಿ ಸಚಿವರು ಬಕ ಶಾಸಕರಿಗೆ ಪೌರ ಸ್ವೀಕಾರ ಅಂಚನೆ ಗಣ್ಯ ವ್ಯಕ್ತಿಗಳಿಗೆ ಮಾನಾದಿಗೆ ಮಲ್ಪನ ಲೇಸ್ ಮಜಿರ್ಪಳ್ಳ ಜಂಕ್ಷನ್ ಶನಿವಾರ ನಡೆತನು. ವರ್ಕಾಡಿ ಮಜಿರ್ಪಳ್ಳ ನಾಗರಿಕ ಕ್ರಿಯಾ ವೇದಿಕೆ ಬೊಕ್ಕ ಕಾರವಾರ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ದಶಮಾನೋತ್ಸವದ ಅಂಗವಾದ ಸಾಧನೆ ಪುಸ್ತಕ ಬಿಡುಗಡೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಜಿ ಸಚಿವರಿಗೆ ಬೊಕ್ಕ ಶಾಸಕರಿಗೆ ಪೌರ ಸ್ವೀಕಾರ ಅಂಚನೆ ಗಣ್ಯ ವ್ಯಕ್ತಿಗಳಿಗೆ ಮಾನಾದಿಗೆ ಮಲ್ಪನ ಲೇಸನು ಮಜಿರ್ಪಳ್ಳ ಜಂಕ್ಷನ್ ಶನಿವಾರ ಬೈಗೆ ಅಟನೆ ಮಲ್ದಿತ್ತೇರು. ಸುರುಕು ಮಾನವೀಯತೆ ಮಾನವ ಮೌಲ್ಯ ಪಂಪಿನ ಸಾಮಾಜಿಕ ಚಿಂತನೆದೊಟ್ಟಿಗೆ ಸುಂಗದ ಕಟ್ಟೆರ್ದು ಮಜಿರ್ಪಳ್ಳಾಗ ಘೋಷಯಾತ್ರೆ ಮೆರವಣಿಗೆ ನಡೆದಳು. ಅವೆರ್ದು ಪಕ್ಕ ನಡೆದಿನ ಸಭೆಲೆಸಗು ಮಾಜಿ ಸಚಿವರು ಶ್ರೀ ಬಿ ರಮನಾಥ್ ರೈಕ್ಲು ದೈಕ್ ನೀರ್ಪಾಡಿನ ಮೂಲಕ ಚಾಲನೆ ಕೊಡ್ತು. ಮಜಿರ್ಪಳ್ಳಡು ನಾಗರಿಕ ಕ್ರಿಯಾ ವೇದಿಕೆ 10 ವರ್ಷದಿಂದ ಸಮಾಜಮುಖಿ ಬೇರೇನ್ ಮಲ್ತೊಂದುಂಡು. ಇನಿ ದಿಂಜ ಜನಕ್ಲಿಗೆ ಅಭಿನಂದನೆ ಮಲ್ತಿನವು ಮಾತರೆಗ್ಲ ಖುಷಿ ಕೊಡ್ತುನು ಪಣ ತೆರಿಪಾಯಿರು. ವೇದಿಕೆಯಲ್ಲಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಜನರನ್ನು ಗುರುತಿಸಿ ಅಭಿನಂದಿಸ್ತಕ್ಕಂಥ ಕೆಲಸ ಆಗಿದೆ. ಸಮಾಜದಲ್ಲಿ ನಾವು ಸಮಾಜಮುಖಿಯಾದ ಕೆಲಸವನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ ಹೇಳೋದನ್ನು ನಾವೆಲ್ಲ ತಿಳ್ಕೊಂಡಂಥವರು. ಒಂದುವೆ ಪೊರ್ತು ಮಾಜಿ ಸಚಿವರು ಶ್ರೀ ಸಿ.ಟಿ. ಅಹಮದ್ ಸಾಧನೆ ಬೂಕುನು ಗಣ್ಯನ ಸೇರಿಗೆರು ಬಿಡುಗಡೆ ಮಾಡ್ತಾರೆ. ಈ ಪುಸ್ತಕದಲ್ಲಿ ದಾಖಲಾಗಿವೆ. ಬಂಧುಗಳೇ 10 ವರ್ಷಗಳವರೆಗೆ ಅವರದು ಬೊಕ್ಕ ಹಿರಿಯ ನಾಗರಿಕರು ಕೆ ಜಾಹಿರನ್, ಜನಾಬ್ ಕೆ.ಪಿ. ಇಸ್ಮಾಯಿಲ್, ಜನಾಬ್ ಮೊಯ್ದೀನ್ ಕುಂಜಿ ಬಲಿಪಗುಳಿ, ಶಿಕ್ಷಣ ರತ್ನ ಕೆ. ತಿರುಮಲೇಶ್ವರ ಭಟ್ ಕಣಕೂರು, ವಿದ್ಯಾರತ್ನ ಶ್ರೀಮತಿ ಸುಶೀಲಾ ಎ. ನಾಯಕ್, ಆದರ್ಶ ನಾಗರಿಕರು ಜನಾಬ್ ಸಿ. ಅಹಮದ್ ಕುಂಜಿ, ಶಿಕ್ಷಣ ರಂಗಡು ಚಂದ್ರಹಾಸ್ ಶೆಟ್ಟಿ ಮಾಸ್ಟರ್, ಶ್ರೀಮತಿ ಲೀಲಾ ಮೋಹನ್ ಬಲಿಪಗುಳಿ, ಶ್ರೀ ರಾಮಯ್ಯ ನಾಯಕ್ ಮಂಟಮೆ, ಧಾರ್ಮಿಕ ಶಿಕ್ಷಣ ರಂಗಡು ಜನಾಬ್ ಇ.ಕೆ.ಎಂ. ಶರೀಫ್ ಮುಸ್ಲಿಯಾರ್ ಕಜೆ, ಫಾದರ್ ಪೀಟರ್ ಶೆರಾವೋ, ಜನಾಬ್ ಅಬ್ಬಾಸ್ ಮುಸ್ಲಿಯಾರ್ ಅಡಕಳಕಟ್ಟೆ, ವಿದ್ವಾಂಸರು ಶ್ರೀ ಬೋಳಂತಕೋಡಿ ರಾಮ್ಭಟ್, ಸಾಮಾಜಿಕ ಬೊಕ್ಕ ರಾಜಕೀಯ ರಂಗಡು ಶ್ರೀ ಸತ್ಯನಾರಾಯಣ ಕಲ್ಲೂರಾಯ, ಜನಾಬ್ ಪಿ.ಬಿ. ಅಬುಬಕರ್ ಪಾತೂರು, ಶ್ರೀ ಡಿ. ಬೂಬಾ, ಶ್ರೀ ಗೋವಿಂದ ಹೆಗ್ಡೆ ಬೆಚ್ಚ, ಕೃಷಿಕರು ಶ್ರೀ ಬಿಜು ಸೆಬಸ್ಟಿಯನ್ ಗಾಂಧಿನಗರ, ಶ್ರೀ ಬಾಲಕೃಷ್ಣ ಶೆಟ್ಟಿ ಪಾವಳ, ಜನಾಬ್ ಟಿ.ಪಿ. ಅಹಮದ್ ಹಾಜಿ ತಾಯ್ದಾಳ, ವ್ಯಾಪಾರ ರಂಗಡು ಜನಾಬ್ ಇಸ್ಮಾಯಿಲ್ ಬಿ.ಕೆ. ಪುರುಷಗೋಡಿ, ಶ್ರೀ ಮಹಾಲಿಂಗ ಬೆಲ್ಚಾಡ, ಜನಾಬ್ ಮೂಸ ಕೊನ್ನಿಲಾ, ಕಾರ್ಮಿಕ ರಂಗಡು ಆಟೋ ಚಾಲಕರು ಜನಾಬ್ ಬಿ. ಮೊಹಮ್ಮದ್ ಬಲಿಪಗುಳಿ, ಶ್ರೀ ಪೂವಮೂಲ್ಯ ಬಂಡಿಯಡ್ಕ, ಜನಾಬ್ ಮೊಹಮ್ಮದ್ ಮಜೀರ್ಪಳ್ಳ, ಜನಾಬ್ ಅಬುಬಕರ್ ಬಾಂದೋಡಿ, ಸಂಘ ಸಂಸ್ಥೆಲೆಡು ದೈಗೋಳಿ ಸಾಯಿ ನಿಕೇತನ ಆಶ್ರಮ, ಮಜೀರ್ಪಳ್ಳ ಡ್ರೀಮ್ ಬಾಯ್ಸ್ ಆರ್ಟ್ಸ್ ಬೊಕ್ಕ ಸ್ಪೋರ್ಟ್ಸ್ ಕ್ಲಬ್ ದಕ್ಲೆಗೂ ಮಾನಾದಿಗೆ ಮಲ್ತೇರು. ವರ್ಕಾಡಿ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಸೇವೆ, 2006ರಿಂದ 2010ರವರೆಗೆ ವರ್ಕಾಡಿ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಕೆ, ಎಲ್ಲ ಸಾಧನೆಗಳನ್ನು ಗುರುತಿಸಿ ತಮಗೆ ರಾಜಕೀಯ ಕ್ಷೇತ್ರದ ಸುವರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಟಿ. ಭೂಪಾ 6-4-1968ರಲ್ಲಿ ತಂದೆ ಮಂಜಣ್ಣ ಪೂಜಾರಿ ಮತ್ತು ತಾಯಿ ರಾಮಕ್ಕ ದಂಪತಿಯ ಸುಪುತ್ರನಾಗಿ ಜನಿಸಿದ ಮಂಗಳೂರಿನಲ್ಲಿ ಶಿಕ್ಷಣವನ್ನು ಪಡೆದು ಅಗ್ರಾರ್ ಚರ್ಚ್ ಬಂಟ್ವಾಳದಲ್ಲಿ 3 ವರ್ಷಗಳ ಕಾಲ ಸೇವೆ, ವಿಜಯಡ್ಕ ಚರ್ಚ್ ನಲ್ಲಿ 12 ವರ್ಷಗಳ ಪ್ರೀತಿ ಪ್ರೇಮ ಹಂಚಿ ಒಳಿತು ಮಾಡು ಮನುಸ 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರೆ. ಕಾರ್ಮಿಕ ರಂಗದ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಮೊಹಮ್ಮದ್ ಮಜೀರ್ಪಳ್ಳ. ಅದೇ ರೀತಿ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಇದರ ದಶಮಾನೋತ್ಸವದ ಸಂದರ್ಭದಲ್ಲಿ ನೀಡುವ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ
ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರಿಂದ ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಮಮತಾ ಡಿ.ಎಸ್. ರೆಡ್ಡಿ, ಎಲ್ಲ ಗೌರವಾನ್ವಿತ ಅತಿರಿಕ್ತ ಗಣ್ಯ ವ್ಯಕ್ತಿಗಳು ಒಳ್ಳೆಯ ಕೆಲಸಗಳಲ್ಲಿ ಮುಗಿಸುತ್ತಾ ನೈಪುಣ್ಯದಿ ಆಗು ನೀ ಕೀರ್ತಿವಂತ ಎಂಬ ಮಾತಿನಂತೆ ಶಿಕ್ಷಣ ಕ್ಷೇತ್ರಕ್ಕೆ ಅನನ್ಯ, ಅಪಾರ, ಅದ್ಭುತ ಪ್ರವಾಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಹಿರಿಯ ಪ್ರವಾಸಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಬ್ದುಲ್ ಖಾದರ್. ದಯವಿಟ್ಟು ವೇದಿಕೆ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಹಲವಾರು ಸಮಾಜಮುಖಿಯಾದಂತಹ ಚಿಂತನೆಗಳನ್ನು ಇದೀಗ ಸನ್ಮಾನ ಶ್ರೀಯುತ ಬೆಳ್ಳಿಪಾಡಿ ರಮಾನಾಥ್ ಇವರಿಗೆ ಒಂದು ಪ್ರಶಸ್ತಿಯನ್ನ ಕೆಳಭಾಗ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಬೊಕ್ಕ ಕಾರವಾರ ಕಲ್ಲೂರ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರು ಜನಾಬ್ ಇಬ್ರಾಹಿಂ ಹಾಜ್ ಕಲ್ಲೂರು ಗುರ್ಕಾರ್ಮದ ಮದಿಪ್ ಕೊರಿಯರು. ನ್ಯಾಷನಲ್ ಅವಾರ್ಡ್ ಅದೇ ಪ್ರಕಾರ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಸನ್ಮಾನಕ್ಕೆ ಲೆಕ್ಕವೇ ಇಲ್ಲ. ಆ ಲೆಕ್ಕದಲ್ಲಿ ನಮ್ಮ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಅಷ್ಟು ತುಂಬ ವರ್ಕ್ ಮಾಡ್ತಾ ಇದೆ. ಕಾರವಾರದಲ್ಲಿ ವಾರಕ್ಕೊಮ್ಮೆ 1-2 ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಅದೇ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದೇ ಉಡುಪಿ, ಅದರಲ್ಲೂ ಈಗ ಕಾಸರಗೋಡಿನಲ್ಲಿ ನಾವು ಸಮಾಜ ಸೇವೆಯನ್ನು ಮಾಡಲು ಈಗ ತಯಾರಾಗಿದ್ದೇವೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರು ಜನಾಬ್ ಎಕೆಎಂ ಅಶ್ರಫ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಜನಾಬ್ ಹರ್ಷಾದ್ ವರ್ಕಾಡಿ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಮಮತಾ ದಿವಾಕರ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಶ್ರೀಮತಿ ಫಾತಿಮಾ ಜಹರಾ ಮಂಕೋಡಿ, ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜನಾಬ್ ಅಬ್ದುಲ್ ಮಜೀದ್ ಬಿಎ, ವರ್ಕಾಡಿ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ರಹಮತ್ ರಜಾಕ್, ವರ್ಕಾಡಿ ಚರ್ಚ್ದ ಫಾದರ್ ಫ್ರಾನ್ಸಿಸ್ ರಾಡ್ರಿಗಸ್, ವರ್ಕಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಗೋಪಾಲ್, ನಿವೃತ್ತ ಗ್ರಾಮಾಧಿಕಾರಿ ಸ್ವಾಗತ ಸಮಿತಿ ಅಧ್ಯಕ್ಷರು ಶ್ರೀ ಸಿ ನಾರಾಯಣ್, ಮಂಜೇಶ್ವರ ಮಂಡಲ ಕಾಂಗ್ರೆಸ್ ಅಧ್ಯಕ್ಷರು ಜನಾಬ್ ಉಮರ್ ಬೋರ್ಕಳ, ವರ್ಕಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ವಸಂತ್, ಜಿಲ್ಲಾ ನಿರ್ವಾಹಕ ಸಮಿತಿದ ಸಿಪಿಐ ಶ್ರೀ ಬಿ.ವಿ. ರಾಜನ್, ಕಾರವಾರ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರು ಶ್ರೀ ಮಂಜುನಾಥ್ ಎಸ್ ಪವಾರ್, ವರ್ಕಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ದೇವಪ್ಪ ಶೆಟ್ಟಿ ಮಾಸ್ಟರ್, ಕುಡ್ಲಮುಗೇರ್ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅನಸೂಯ ದೇವಿ, ವರ್ಕಾಡಿ ಕೋಆಪರೇಟಿವ್ ಬ್ಯಾಂಕ್ದ ಅಧ್ಯಕ್ಷರು ಶ್ರೀ ದಿವಾಕರ್ ಎಸ್ಜೆ, ವರ್ಕಾಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಜನಾಬ್ ಮಜಾಲ್ ಮೊಹಮ್ಮದ್, ಮೀಂಚರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಬಿ ಮೊಹಮ್ಮದ್ ಕೊನಿ, ಕಾಸರಗೋಡು ಸರ್ಕಾರಿ ಕಾಲೇಜ್ದ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಡಾಕ್ಟರ್ ಉದಯ್ ಕುಮಾರ್ ದೈಗೋಳಿ, ಮಜ್ಬೈಲ್ ಕೋಆಪರೇಟಿವ್ ಬ್ಯಾಂಕ್ದ ಮ್ಯಾನೇಜರ್ ಶ್ರೀ ರಾಮಕೃಷ್ಣ ಕಡಂಬಾರ್, ವರ್ಕಾಡಿ ಲೋಕಲ್ ಕಮಿಟಿದ ಕಾರ್ಯದರ್ಶಿ ಶ್ರೀ ನವೀನ್ ಕುಮಾರ್, ಸಿಪಿಐ ಮಂಜೇಶ್ವರ ಮಂಡಲ ಸಮಿತಿ ಕಾರ್ಯದರ್ಶಿ ಶ್ರೀ ಜಯರಾಮ್ ಬಲ್ಲಂಗುಡ್ಡೇಲ್, ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಜನಾಬ್ ಮೊಹಮ್ಮದ್ ಡಿಎಂಕೆ, ಶ್ರೀ ದಿನೇಶ್ ಕೊಡಂಗೆ, ಶ್ರೀ ಎಂಜಿಎಫ್ ಲಯನ್ ಪ್ರಜಿತ್ ಕಾರವಾರ, ಕಾರವಾರ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರು ಜನಾಬ್ ಅಲ್ತಾಫ್ ಶೇಖ್ ಕಾರವಾರ, ವರ್ಕಾಡಿ ನಾಗರಿಕ ಕ್ರಿಯಾ ವೇದಿಕೆದ ಸದಸ್ಯರು ಪೌಲ್ ಡಿಸೋಜಾ, ವರ್ಕಾಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಜನಾಬ್ ಸಿದ್ದಿಕ್ ಪಾಡಿ, ಜನಾಬ್ ಟಿ ಅಹಮದ್ ಕೊನ್ನಿ, ಶ್ರೀ ರವೀಂದ್ರ ಮಾಸ್ಟರ್, ಕೇರಳ ರಾಜ್ಯ ಕಬಡ್ಡಿ ತಂಡದ ಮಾಜಿ ಕಪ್ತಾನರು ಜನಾಬ್ ಜಬ್ಬಾರ್ ಐಪಿ, ನಾಗರಿಕ ಕ್ರಿಯಾ ವೇದಿಕೆದ ಉಪಾಧ್ಯಕ್ಷರು ರಾಮಯ್ಯ ನಾಯಕ್, ಕಲ್ಲೂರು ಎಜುಕೇಷನ್ ಟ್ರಸ್ಟ್ದ ಸದಸ್ಯರು ಜನಾಬ್ ಅಬ್ಬಾಸ್ ಹಾಜಿ ಕಲ್ಲೂರು ವೇದಿಕೆಯಿದ್ದರು. ಸ್ವಾಗತ ಸಮಿತಿ ಕಾರ್ಯದರ್ಶಿ ಜನಾಬ್ ಸಲಾಂ ವರ್ಕಾಡಿ ಎತ್ಕೊಂಡೇರು, ಜನಾಬ್ ಅಜೀಜ್ ಕಲ್ಲೂರು ಸೊಲ್ಮೆ ಸಂದಾಯ ಮತ್ತೇರು.